ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಚು ಟ್ಯಾಗ್ ದಿಸ್ ಈಸ್ ಯುವರ್ ಅಶ್ವಿನಿ. ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ನಿಮಗೆ ಸ್ವಲ್ಪ ಕುರ್ತೀಸ್ ಕಲೆಕ್ಷನ್ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇದರಲ್ಲಿ ಕಾಂಬೋ ಅವೈಲೇಬಲ್ ಇರುತ್ತೆ ನಿಮಗೆ. ಸೊ ನೋಡಿ, ಕಾಂಬೋ ಕೂಡ ನಿಮಗೆ 3 ಪೀಸಸ್ ಬರುತ್ತೆ. ಸೊ 3 ಪೀಸಸ್ಗೆ ನಿಮಗೆ 600 ಸಮಥಿಂಗ್ ಬೀಳುತ್ತೆ ಫ್ರೆಂಡ್ಸ್. ವಿತ್ ನಿಮಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ, ಫ್ರೀ ಹೋಮ್ ಡೆಲಿವರಿ ಕೂಡ ಅವೈಲೇಬಲ್ ಇರುತ್ತೆ. ಆ್ಯಂಡ್ ಹೇಳಿದ್ದೀನಲ್ವ ಫ್ರೆಂಡ್ಸ್, ನಾನು ಯಾವುದೇ ವಿಡಿಯೋ ಮಾಡಿದ್ರು, ಯಾವುದೇ ವಿಡಿಯೋದಲ್ಲಿ ಆಗಲಿ, ಯಾವುದೇ ಪ್ರಾಡಕ್ಟ್ಸ್ಗಾಗಲಿ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಇರಲ್ಲ, ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಅಂತ. ಸೊ ಇದಕ್ಕೂ ಅಷ್ಟೇ ಆನ್ಲೈನ್ ಪೇಮೆಂಟು. ಬಟ್ ಕುರ್ತೀಸು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಆ್ಯಂಡ್ ಡ್ರೆಸ್ಸಸ್ ಕೂಡ ಅವೈಲೇಬಲ್ ಇದೆ. ಸ್ವಲ್ಪ ನೋಡಿ ನೀವು, ಪ್ಲಾಜೋ ಸೆಟ್ ಎಲ್ಲ ಇದೆ. ಬರೀ ಟಾಪ್ಸ್ ಬೇಕಂದ್ರೂ 3 ಟಾಪ್ಸ್ ನಿಮಗೆ ಕಾಂಬೋದಲ್ಲಿ ಸಿಗುತ್ತೆ. ನಿಮಗೆ ಸಿಂಗಲ್ ಬೇಕಾದ್ರೂ ಅವೈಲೇಬಲ್ ಇರುತ್ತೆ ಫ್ರೆಂಡ್ಸ್. ಸಿಂಗಲ್ ಬೇಕಾದರೆ ನಿಮಗೆ 220 ಆ ರೇಂಜು, 230, 250ವರೆಗೂ ಬೀಳುತ್ತೆ ನಿಮಗೆ. ಸೊ ನೀವು 3 ಟಾಪ್ಸ್ ಕಾಂಬೋದಲ್ಲಿ ತೊಗೊಂಡಿದ್ದೀರಾ ಅಂತಂದರೆ ನಿಮಗೆ ಓನ್ಲಿ 600 ಬೀಳುತ್ತೆ. ಅಂದರೆ 200 ಟಾಪಿಗೆ ಬೀಳುತ್ತೆ. 200ಗಿಂತ ವರ್ತ್ ಇರುತ್ತೆ. ಒಟ್ಟು ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಸೊ ನಮಗೆ 200 ಒಂದು ಟಾಪಿಗೆ ಕೊಟ್ಟಿದ್ದೀವಪ್ಪ ಅಂತಂದ್ರೂ ಅದೇನು ತುಂಬ ನಮಗೆ ಹೆವಿ ಅಮೌಂಟ್ ಅಂತ ಅನಿಸಲ್ಲ ಫ್ರೆಂಡ್ಸ್. ಅಷ್ಟು ಚೆನ್ನಾಗಿದೆ ಕುರ್ತೀಸು. ಸೊ ನೋಡಿ, ನಿಮ್ಗೆ ಇಷ್ಟ ಆದರೆ ನೀವು ಬೈ ಮಾಡ್ಬೋದು ಫ್ರೆಂಡ್ಸ್. ಈಗ ನಾನು ನಿಮಗೆ ಕುರ್ತಿ ಕಲೆಕ್ಷನ್ಸ್ ನಾನು ತೋರಿಸ್ತೀನಿ. ಅದಕ್ಕೂ ಮುಂಚೆ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಓಕೆ ಫ್ರೆಂಡ್ಸ್, ಆ್ಯಂಡ್ ಒನ್ ಮೋರ್ ಥಿಂಗ್, ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ತಪ್ಪದಿರ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಸೊ ಅವರು ನೋಡಿ, ಅವ್ರಿಗೂ ಬೇಕಾದರೆ ಬೈ ಮಾಡ್ತಾರೆ. ಆ್ಯಂಡ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ. ಸೊ ನಿಮ್ಮ ಲೈಕಿಂದ ನನಗೆ ತುಂಬ ಯೂಸ್ ಆಗುತ್ತೆ. ಸೊ ಲೈಕ್ ಮಾಡಿ ವಿಡಿಯೋನ. ಓಕೆ ಫ್ರೆಂಡ್ಸ್, ಯಾವ ಥರ ಇದೆ ಕುರ್ತೀಸ್ ಕಲೆಕ್ಷನ್ ಅಂತ ನಾನು ಇಲ್ಲಿ ಎಲ್ಲನೂ ಒಂದೇ ರೀತಿ ಕಲೆಕ್ಷನ್ನ ಹಾಕಿದ್ದೀನಿ. ಬಿಕಾಸ್ ನಿಮ್ಗೆ ನೋಡಲಿ ಅಂತ ಕಲರ್ಸ್ ಎಲ್ಲ ಒಂದೇ ಡಿಸೈನಲ್ಲಿ ಹಾಕಿದ್ದೀನಿ. ಸೊ ನಿಮಗೆ ಬೇಕಾದರೆ ತುಂಬಾ ಕಲೆಕ್ಷನ್ಸ್ ಬರ್ತಾ ಇರುತ್ತೆ. ಸೊ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ದೀರಾ ಅಂತಂದರೆ ನಾನು ನಿಮಗೆ ಎವ್ರಿಡೇ ಅಪ್ಡೇಟ್ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್. ಕುರ್ತೀಸ್ನ ತುಂಬಾ ವೆರೈಟೀಸ್ ಇದೆ. ಸೊ ಅದರಲ್ಲಿ ನಾನು ಸ್ವಲ್ಪ ವೆರೈಟೀಸ್ನ ಮಾತ್ರ ಇಲ್ಲಿ ತೊಗೊಂಡಿದ್ದೀನಿ. ಬಿಕಾಸ್ ತುಂಬ ಲೆಂತಿಯಾಗಿ ಇರೋದು ಬೇಡ ವಿಡಿಯೋ ಅಂತ. ಸೊ ಶಾರ್ಟ್ ವಿಡಿಯೋ ಆಗಿ ಮಾಡಿದ್ದೀನಿ. ಸೊ ಕುರ್ತಿ ಕಲೆಕ್ಷನ್ನ ನೋಡಿ, ನಿಮ್ಗೆ ಇಷ್ಟ ಆದರೆ ನೀವು ಬೈ ಮಾಡ್ಬೋದು ಫ್ರೆಂಡ್ಸ್. To start the day yet. I just wanna stay, even if we run late. This morning let's take our time. Everybody needs a break right sometimes. I wait for just an hour more. What's the rush? Who's calling? I won't ask for much. All I want is sleeping on a Sunday. The morning can put the day on hold. And if we want a sun ray, you know we can pull it from the window pane. We can save our energy for harder days. Stay a minute or just wait until Monday. Can we just stay in bed and watch the world go by? What a long night, the week was dragging by. I deserve a morning for myself and I. I'm proud of my work, I turned it around. I'm burning the fuse, I don't wanna burn out. Gotta stay mindful, right? Nobody's calling me, so what's the rush? Who's waiting? Ask for much. All I want is sleeping on a Sunday. The morning can put the day on hold. And if we want a sun ray, you know we can pull it from the window pane. We can save our energy for harder days. Stay a minute or just wait until
on a Sunday when nobody's waiting on a call. And if we want a sun ray, you know we can pull it from the window pane. We can save our energy for harder days. Stay a minute or just wait until Monday. Can we just stay in bed and watch the world turn on a Sunday when nobody's waiting on a call? And if we want a sun ray, you know we can pull it from the window pane. We can save our energy for harder days. Stay a minute or just wait until Monday. Can we just stay in bed and watch the world go? Oh, yeah. Wait, we don't have to start the day yet. I just wanna stay, even if we run late. This morning, let's take our time. Everybody